ಹೀಗೆ ರಸ್ತೆಯಲ್ಲಿ ನಿಂತು ಯುವಕರು ಹಾಗೂ ಪರೀಕ್ಷಾ ಸಿಬ್ಬಂದಿ ನಡುವೆ ಗದ್ದಲ. ಅದರ ನಡುವೆ ನೀವು ಬೇಕು ಅಂತಾನೆ ಮೊದಲೇ ಹುದ್ದೆಗಳನ್ನ ಬುಕ್ ಮಾಡಿ ಈ ರೀತಿಯಾಗಿ OMR ಶೀಟ್ ಗೊಂದಲ ಮಾಡಿದ್ದೀರಿ. ಬೇರೆಯವರ ಹೆಸರಲ್ಲಿ ಇರುವ OMR ಶೀಟ್ ನಲ್ಲಿ ನಾವ್ಯಾಕೆ ಪರೀಕ್ಷೆ ಬರೆಯಬೇಕು? ಎಲ್ಲಿಯೂ ಆಗದ ತೊಂದರೆ ಇಲ್ಲಿ ಯಾಕಾಗಿದೆ ಎಂದು ಪರೀಕ್ಷಾ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಳ್ಳುತ್ತಿರುವ ಪರೀಕ್ಷೆಗೆ ಬಂದ ಅಭ್ಯರ್ಥಿಗಳ ದಂಡು. ಇವೆಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಹುಬ್ಬಳ್ಳಿಯ ನೆಹರು ಕಾಲೇಜ್. ಸರ್, KSRT ಸೆಕ್ಯೂರಿಟಿ ಗಾರ್ಡ್ ಎಕ್ಸಾಮ್ ನಡೆಯಂತ ಈಗ 2:30 to 4:30 ಮಟ 2 ವರ್ಷ ಆತ ನಾವು ಅಪ್ಲಿಕೇಶನ್ ಹಾಕಿ. ಬಟ್ 2018 ಹಾಕಿದ್ವಿ 6ನೇ ತಿಂಗಳದಾಗ. ಇವತ್ತು ಎಕ್ಸಾಮ್ ಬರ್ಯಾಕ ಕುಂತ್ರ ನಮ್ಮ ಆನ್ಸರ್ ಸೀಟ್ನಾಗ OMR ಸೀಟ್ ಅದ್ರ ನಮ್ಮ ಹೆಸರು ಬದ್ಲಿ ಬೇರೆದನ್ನ ಹೆಸರನ್ನ ಐತಿ. ಅದ್ರ ಸ್ಕ್ರ್ಯಾಚ್ ಮಾಡಿ ನಮ್ಮ ಹೆಸರು ಬರಿಬೇಕಂತ. ಬಟ್ ಅದ್ರ ಬಾಜುಗೆ ಬಾರ್ಕೋಡ್ ಐತಿ. ಬಾರ್ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಹೆಸರು ಬರೆಯಂಗಿಲ್ಲ. ಬರ್ದಿದ್ದು ನಾವು ಖಾಲಿ ಬರ್ದಿದ್ದು ಬೇರೆದೊಂದು ಹೆಸರು ಬರ್ತೈತಿ. ಈಗ ಅಷ್ಟು ನಮ್ಮ ಇಡೀ ಸೆಂಟರ್ನಾಗ ಅಷ್ಟು ಬುಕ್ ಆಗ್ಯಾವ, ಅಷ್ಟುದ ಹೆಸರು ಚೇಂಜ್ ಆಗೈತೆ OMR ಸೀಟ್ನಾಗ. ಅದು ಈಗ ಇಡೀ ಕೇಳಾಕುಂತ್ರ ಅವ್ರು ಶಿಕ್ಷಣ ಮೂರ್ತಿಗಳು ಈಗ ನೋಟಿಸ್ ಕಳಿಸಿದ್ರು, ನೀವು ಬರೀರಿ ಅರ್ಧ ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಕೊಡ್ತೀವಿ, ಬರೀರಿ ಅನ್ನಂತಾರ. ಒಬ್ಬರು OMR ಸೀಟಿದ್ದು ಚೇಂಜ್ ಮಾಡೋಲ್ರ ಅಂತ ಇಷ್ಟೇ ರೀ. ಫೋನ್ ಮತ್ತು ಆ ಫೋನ್ ಒಬ್ಬೊಬ್ಬರು ಫೋನ್ ನೋಡ್ಕೊಂಬರಿ ಅಂತಾರೆ. ಆಲ್ರೆಡಿ ಆಗಲ್ಲೇ ಆಲ್ರೆಡಿ ಜಗಳ ಅಲಾವ್ ಇಲ್ಲ. ಬಟ್ ಆಲ್ರೆಡಿ ಒಂದು ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಬರೀರಿ. ಆಲ್ರೆಡಿ ಕ್ವಶನ್ ಪೇಪರ್ ಲೀಕ್ ಆಗಿಬಿಟ್ಟಿದೆ. ನಾವೆಲ್ಲ ಇಲ್ಲಿ ಮಾತಾಡ್ಬೇಕಾದ್ರೆ ಚರ್ಚೆ ನಡು ಬರ್ದಾರೆ ಉಳ್ಕಿದವ್ರು. ಸರ್, ಇಲ್ಲಿ ಅಧಿಕಾರಿಗಳು ಬೇಕು ಅಂತಾನೆ ಈ ರೀತಿಯಾಗಿ ಮಾಡಿದ್ದಾರೆ. ಇಲ್ಲಿ ಕರೆದಿರುವ ಹುದ್ದೆಗಳು ಬಹುತೇಕ ಒಳಗಿನಿಂದ ಒಳಗೆ ಸೆಟ್ ಮಾಡಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಡ್ರಾಮಾ ಮಾಡಿದ್ದಾರೆ. ಪರೀಕ್ಷಾ ಹಾಲ್ ಒಳಗೆ ಮೊಬೈಲ್ ಕೂಡ ಬಿಟ್ಟಿದ್ದಾರೆ. ನಾವು ಇದರ ಬಗ್ಗೆ ಕೇಳಿದ್ರೆ ನಿಮಗೆ ಪರೀಕ್ಷೆ ಬರೆಯಲು ಇನ್ನೂ 30 ನಿಮಿಷ ಜಾಸ್ತಿ ಕಾಲಾವಕಾಶ ಕೊಡ್ತೀವಿ ಅಂತ ಹೇಳ್ತಾರೆ. ಹೀಗಾಗಿ ನಾವು ಕಷ್ಟಪಟ್ಟು ಓದಿದ್ದು ಕೂಡ ನೀರಲ್ಲಿ ಹೋಮ ಮಾಡಿದ ಹಾಗೆ ಆಗ್ತಾ ಇದೆ ಸರ್ ಅಂತ ಹೇಳ್ತಾ ಇದ್ದಾನೆ ಪರೀಕ್ಷೆಯ ಅಭ್ಯರ್ಥಿ. ಏನಪ್ಪಾ ಅಂತಂದ್ರ ಈಗ ಬೇರೆ ಹೆಸರು ಮೇಲೆ ನಾವು ಬರೆದ್ರೆ ಬಾರ್ಕೊಂಡು 8 ಒಂದು ಚಾಕ್ಲೇಟ್ ತಗೊಂಡ್ರೆ ಅದಕ್ಕೆ ಬಾರ್ ಕೋಡ್ ಕೊಟ್ಟಿರ್ತಾರೆ ಅಂತಂದು ಈ ಎಕ್ಸಾಮ್ ನಾವು ಹಿಂಗೆ ಬರೀಬೇಕಂತಂದ್ರೆ ನಮಗೆ ಅಲ್ಲಿ ನಾವು ಹಿಂಗೆ ಇದನ್ನ ಕೇಳೋಣ ಬರ್ರಿ ಅಂತ ಬಂದ್ರೊಳಗೆ ನಾ ಏನು ಮಾಡ್ಬಿಟ್ರೆ ಎಲ್ಲರೂ ಅಲ್ಲಿ ಇದು ಮಾಡಿ ಎಕ್ಸಾಮ್ ಬರೀತಿರ್ತಾರೆ. ಆಲ್ರೆಡಿ ಅಲ್ಲಿ ಬರೆಯಂತಾರೆ ಏನು ಮಾಡಿರ್ತಾರಪ್ಪ ಅಂತ ನಾನು ಆಗ್ಬೋದು ಅಂತೇಳಿ ಚರ್ಚೆ ಮಾಡಿ ಎಕ್ಸಾಮ್ ಬರೀತಿರ್ತಾರೆ. ಹಿಂಗಾರು ನಮ್ಮಂತ ಓದ್ಯಾರ ಏನು ಮಾಡ್ಬೇಕು? ಇವ್ರ ಹೆಂಗೆ ಮಾಡ್ರಿ, ನಾವು ಹೆಂಗೆ ಮಾಡ್ಬೇಕು? ನ್ಯಾಯ ದೊರಕಿಸ್ಕೊಡ್ರಿ. ಇನ್ನು ಇದರ ಬಗ್ಗೆ ಪರೀಕ್ಷಾ ಮಾರ್ಗಾಧಿಕಾರಿ ಹೇಳೋದೇ ಬೇರೆ. ನಾವು ಪಾರದರ್ಶಕವಾಗಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದೀವಿ. OMR ಶೀಟ್ ಬಂಡಲ್ ನಲ್ಲಿ NZ ಸೀರೀಸ್ ಬದಲಾಗಿ NB ಸೀರೀಸ್ ಬಂದಿತ್ತು. ಹಾಗಾಗಿ ಹೆಸರು ಮತ್ತೆ ರಿಜಿಸ್ಟರ್ ಸಂಖ್ಯೆ ಬದಲಾಗಿದೆ. ಇದರ ಬಗ್ಗೆ ನಾನು ಮೇಲಾಧಿಕಾರಿಗಳ ಗಮನಕ್ಕೆ ತರುತ್ತೇನೆ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ಮೋಸ ಇಲ್ಲ ಅಂತಾರೆ ಅಧಿಕಾರಿಗಳು. ನೆಹರು ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಇಲ್ಲಿ KSRTC ಸೆಕ್ಯೂರಿಟಿ ಗಾರ್ಡ್ ಪರೀಕ್ಷೆಯಲ್ಲಿ ಏನು ನಮಗೆ KEಯಿಂದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಒಂದು ಏನು OMR ಅನ್ನು ಸಪ್ಲೈ ಮಾಡಿದ್ರಲ್ಲ, ಅದು NA ಕೆಲವು ಬಂದಿದೆ. ಇನ್ನು ಕೆಲವು NZ ಸೀರೀಸ್ ಬದಲಾಗಿ NB ಸೀರೀಸ್ ಬಂದಿದ್ದರಿಂದ ನಾಮಿನಲ್ ರೋಲಲ್ಲಿ ಆ ಅಭ್ಯರ್ಥಿಗಳ ಹೆಸರುಗಳು ಮತ್ತು ರಿಜಿಸ್ಟರ್ ನಂಬರು ಎಲ್ಲ ಬದಲಾವಣೆ ಆಗಿದ್ದರಿಂದ ಆ ಅಭ್ಯರ್ಥಿಗಳು ಗೊಂದಲಕ್ಕೆ ಒಳಗಾದರು. ಆ ಸಂದರ್ಭದಲ್ಲಿ ನಾನು ಬೇರೆ ಪರೀಕ್ಷಾ ಕೇಂದ್ರದಲ್ಲಿದ್ದೆ. ನಾನು ಪರೀಕ್ಷಾ ಮಾರ್ಗಾಧಿಕಾರಿಯಾಗಿ ಬಂದಿದ್ದರಿಂದ ತಕ್ಷಣ ಬಂದು ಇಲ್ಲಿ ಗೊಂದಲವನ್ನು ಪರಿಹರಿಸಲಿಕ್ಕೆ ಸಮಸ್ಯೆಯನ್ನು ತಕ್ಷಣ ನಾನು ಹೈಯರ್ ಅಥಾರಿಟಿಗೆ ಗಮನಕ್ಕೆ ತಂದೆ. ಇಲ್ಲಿ ಏನು ಅದನ್ನು ಸ್ಪೆಷಲ್ ಕನ್ಸಿಡರೇಷನ್ ಮಾಡ್ತಾರೆ ಸರ್. ಇದು ಸಪರೇಟ್ ಆಗಿಟ್ಟು ಅದನ್ನು ವ್ಯಾಲ್ಯೂಯೇಷನ್ ಮಾಡಿಸ್ತಾರೆ. ಯಾಕೆಂದರೆ ಇದನ್ನು ಸೀರಿಯಸ್ ಆಗಿ ನಾವು ನೋಟ್ ಹಾಕ್ತೀವಿ. ಈಗ ನಾನು ಹಾಕ್ತೀನಿ, ಡೆಪ್ಯೂಟಿ ಡೈರೆಕ್ಟರ್ ಹಾಕ್ತಾರೆ, DC ಅವರು ಒಂದು ನೋಟ್ ಹಾಕ್ತಾರೆ. ಸೊ ಹಾಗಾಗಿ ಯಾವುದೇ ರೀತಿಯ ನಿಮಗೆ ಜಸ್ಟಿಸ್ ಅಂತ ನನ್ನ 100% ಸಿಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಅವ್ಯವಹಾರ ಇಲ್ಲ. ಇದು ರಿಟರ್ನ್ ಎಕ್ಸಾಮು ಅವರು ಕರೆಕ್ಟಾಗಿ ಮಾಡ್ತಾರೆ. ಸೊ ಪಾರದರ್ಶಕವಾಗಿರುತ್ತೆ. ನೀವೆಲ್ಲ ನಾನು ಬಂದಾಗ ನಾನು ಬೇರೆ ಸೆಂಟರ್ಸ್ಗೆ ಹೋಗಿದ್ದೆ. ನಾನು ವಿಸಿಟ್ ಮಾಡಿದಾಗ ಬಿಡಬಾರ್ದು ಮೊಬೈಲ್ಸನ್ನು ಯಾವುದೇ ಕಾರಣಕ್ಕೂ ಇಲ್ಲ. ನನಗೆ ಅದು ಕಂಡು ಬಂದಿಲ್ಲ. ಅವಾಗ ನಾನು ಒಳಗಡೆ ಬಂದಾಗ ಆಲ್ರೆಡಿ ನೀವು ಹೊರಗಡೆ ಬಂದು ಕನ್ವಿನ್ಸ್ ಮಾಡೋಕೆ ಬಂದು ಸರ್. ಅವಾಗ ಏನಾಯಿತು ಅಂತಂದ್ರೆ ನೀವು ಹೇಳೋವತ್ತನೇ ಅವ್ರು ಏನು ಮಾಡಿದ್ರು ಸರ್, ಕ್ವಶನ್ ಪೇಪರ್ ಕೊಡಿದ್ರು ಸರ್ ಆ ರೂಮ್ನಾಗ. ಅವ್ರು ಹೊರಗಡೆ ಬಂದು ಏನು ಮಾಡಿದ್ರು ಅಂದ್ರೆ ಎಲ್ಲರೂ ಹೊರಗೆ ಬ್ಯಾಗ್ ಇಟ್ಟಿದ್ರು ಸರ್. ಆ ಫೋನ್ ತಗೊಂಡು ಅವಾಗ ಅವ್ರು ಫೋನ್ ಮಾಡೋದಾಯ್ತು, ವಾಟ್ಸಪ್ ಯಾಕಾಗತ್ತೆ ನಡೆದತ್ತೆ ಸರ್. ಸರಿ ಬೇಕಾದ್ರೆ ಈಗ 4 ಇತ್ತಲ್ಲ ಸರ್, 4:00 ಮುಂಚೆ ಬೇಕಾದ್ರೆ ನೀವು ಹುಡುಕ್ರಿ ಸರ್, ಸಿಗ್ತಾವೆ ಸರ್. ಆನ್ಲೈನ್ ನಿಮಗೆ ಗೊತ್ತಿರೋ ಅದು ಏನಾಗಿದೆ ಸರ್. ಹಿಂಗಾರ ನಮಗೆ ಎಷ್ಟು ಅನ್ಯಾಯ ಆಗುತ್ತೆ ಸರ್. ಒಟ್ಟಿನಲ್ಲಿ ಹಗಲಿರುಳು ಕಣ್ಣಿಗೆ ಎಣ್ಣೆ ಹಾಕಿಕೊಂಡು ಸರ್ಕಾರಿ ಕೆಲಸ ಗಿಟ್ಟಿಸಿಕೊಳ್ಳಲು ಬಂದ ಅಭ್ಯರ್ಥಿಗಳಿಗೆ ಇಲ್ಲಿನ ಅಧಿಕಾರಿಗಳ ಎಡವಟ್ಟಿನಿಂದ ತಾವು ಕಂಡ ಕನಸಿನ ಮೇಲೆ ತಣ್ಣೀರು ಎರಚಿದಾಗಿದೆ. ಹೀಗಾಗಿ ಪರೀಕ್ಷಾ ಮಂಡಳಿ ತಾವು ಮಾಡಿದ ತಪ್ಪಿಗೆ ಅಭ್ಯರ್ಥಿಗಳ ಕನಸಿಗೆ ಕೊಳ್ಳೆ ಇಡೋದು ಎಷ್ಟು ಸರಿ ಎಂಬುದು ಸಾರ್ವಜನಿಕರ ಪ್ರಶ್ನೆ.
ಸ್ಪಂದನ ನ್ಯೂಸ್.